ಜೈನ ರಾಮಾಯಣವು ಜನನೆಲೆಗೆ ಹತ್ತಿರ. ನಾಗಚಂದ್ರನ ಕನ್ನಡ ಜೈನ ರಾಮಾಯಣದಲ್ಲಿ ರಾವಣ ಕ್ರೂರಿಯಲ್ಲ. ಇತರ ಜೈನರಿಂದ ಹೆಗಡೆಗಳಾದವರು ಆಟ ಮೂಲರಿರಬೇಕು. ನಲಿಕೆ ಪರವ ಪಂಪದ ಹೆಜ್ಜೆ ಕೊಟ್ಟವರು. ಹವ್ಯಕರು ರಾವಣನಂತೆ ಶಿವಭಕ್ತರು. ಹಾಗಾಗಿ ರಾಮಾಯಣದ ಎಲ್ಲಾ ಕತೆ ಆಟವಾದರೂ ರಾವಣ ವಧೆ ಇವರು ಮಾಡಿಲ್ಲ. ರಾಮಾಯಣದಲ್ಲೇ ರಾಮನು ಶಿವನನ್ನ ಪೂಜಿಸುವವನು. ಇವರಿಗೂ ಶಿವಭಕ್ತ ರಾಮ ಬೇಕು. ಕ್ರಿಸ್ತಪೂರ್ವದ ವಿಮಲ ಸೂರ್ಯ ಪ್ರಾಕೃತ ಭಾಷೆಯ ಪವುಮಚರ್ಯ ಬೌದ್ಧ ರಾಮಾಯಣದಂತೆಯೇ ವೈದಿಕ ರಾಮಾಯಣಕ್ಕಿಂತ ಹಿಂದಿನದು. ಅದರಲ್ಲಿ ಶಂಭೂಕನ ಕತೆಗೆ ಮುಖ್ಯತ್ವವಿದೆ. ಪೇರೂರು ಚಾರು ಬರೆದ ಶೂದ್ರ ರುಧಿರ ಆಟ, ಹನುಮಂತ ಸಂಸಾರಿ, ವಾಲೆ ಮೊದಲಾದವರು ಕಪಿಗಳಿಲ್ಲ, ಕಪಿ ಬಾವುಟದವರು. ರಾವಣ ಲಕ್ಷ್ಮಣರ ಪಾತ್ರಕ್ಕೆ ಮಹತ್ವವಿದೆ. ಸೀತೆ ಸಹಜ ಜನಕ ಸುತೆ. ಬೌದ್ಧ ಜೈನ ರಾಮಾಯಣಗಳ ಮೇಲೆ ವೈದಿಕ ರಾಮಾಯಣದ ಸವಾರಿಯೇ ಆಟಗಳು ಸಮಾಜಕ್ಕೆ ಬೆನ್ನು ಹಾಕಲು ಕಾರಣವಾಗಿದೆ.